ಅಂಡರ್ ಆರ್ಮ್ ಕ್ರಿಕೆಟ್ನ ಅಂಬಾಸಿಡರ್ ಎಂದೇ ಪ್ರಖ್ಯಾತಿ ಪಡೆದಿದ್ದ ಯಂಗ್ ಫ್ರೆಂಡ್ಸ್ ಉರುವ ತಂಡದ ಮಾಲೀಕ ತಿಲಕ್ ಗುರು ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಉರುವ ಮೈದಾನದಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳ ಮೇಲ್ವಿಚಾರಕರಾಗಿ ಹಾಗೂ ತಮ್ಮ ತಂಡದ ನಾಯಕರಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆಟಗಾರರಿಗೆ ದಿನಭತ್ಯೆಯ ಆಧಾರದಲ್ಲಿ ಸಂಭಾವನೆ ನೀಡಲು ನೇತೃತ್ವವನ್ನು ವಹಿಸಿದ್ರು. ಅವರು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜಕ ಹಾಗೂ ಆಯೋಜಕರಾಗಿ ಹೆಸರುವಾಸಿಯಾಗಿದ್ರು. ತಿಲಕ್ ಅವರು ಕುಟುಂಬದವರು, ಬಂಧು ಬಳಗ ಹಾಗೂ ಅಪಾರ ಸ್ನೇಹಿತರನ್ನ ಅಗಲಿದ್ದಾರೆ.